विभो परमेश परात्पर भूतविद प्रणतं पतितं अथ बुद्धिबलं जनतारणतारयतामिदम्। ಅತಿ ಪುರಾತನ ಶ್ರೀ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನವು ಬಂದಾಳ ಅರಸರ ಕಾಲದಿಂದಲೂ ಸೀಮೆ ವ್ಯಾಪ್ತಿಯ ಧಾರ್ಮಿಕ ಕೇಂದ್ರವಾಗಿ ಆರಾಧಿಸಲ್ಪಡುತ್ತಿದೆ. ಕ್ಷೇತ್ರದಿಂದ 4 ಕಿಲೋಮೀಟರ್ ದೂರದ ಬಂಟಮಲೆ ಎಂಬಲ್ಲಿ ಸದಾಶಿವ ದೇವರು ಲಿಂಗರೂಪಿಯಾಗಿ ಆರಾಧಿಸಲ್ಪಡುತ್ತಿದ್ದು, ಆ ಸ್ಥಳದಲ್ಲಿ ಕೆರೆಯ ಹಾಗೂ ಗುಡಿಯ ಗುರುತುಗಳಿವೆ. ಕ್ಷೇತ್ರದ ಜಾತ್ರೆ ಸಂದರ್ಭ ಆ ಕೆರೆಯಿಂದ ನೀರು ತಂದು ದೇವರಿಗೆ ಅಭಿಷೇಕ ಮಾಡುವ ಸಂಪ್ರದಾಯವಿದೆ. ಗತ ಕಾಲದಲ್ಲಿ ಅರ್ಚಕರು ಬಂಟಮಲೆಯ ಮೂಲ ಸ್ಥಳದಲ್ಲಿ ಅರ್ಚನೆಗಾಗಿ ಕಠಿಣ ದಾರಿಯಲ್ಲಿ ಸಾಗಬೇಕಾಗಿದ್ದು, ಅವರ ನಿತ್ಯ ಪ್ರಾರ್ಥನೆಯಿಂದ ಪರವಶನಾದ ಶ್ರೀ ಪಂಚಲಿಂಗೇಶ್ವರ ಸ್ವಾಮಿಯ ಗುಡಿಯ ಎದುರು ಇರುವ ನಂದಿ ಸ್ಥಾನದಲ್ಲಿ ಸ್ವಯಂಭೂವವಾಗಿ ಉದ್ಭವವಾದನೆಂದು, ನಂತರ ಈ ದೇಗುಲವು